ಅನುಗ್ರಹ ಪವರ್ ಮೀಡಿಯಾ ಸಂಸ್ಥೆದ ಮುಖಾಂತರ ತುಳುವೆರೆ ಸೇರ್ದು ನಿರ್ಮಾಣ ಮಲ್ತಿನ ಕ್ಲಾಂತ ಕನ್ನಡ ಚಿತ್ರ ಬೇಗಡೆ ಬಿಡುಗಡೆ ಆಯರೊಂದು ಪಂಡದು ಚಿತ್ರದ ನಿರ್ಮಾಪಕರು ಉದಯ್ ಅಮ್ಮಣ್ಣಾಯ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾದರು. ಅನುಗ್ರಹ ಪವರ್ ಮೀಡಿಯಾ ಸಂಸ್ಥೆದಡಿಟ್ಟು ತುಳುನಾಡದಕ್ಲೆ ಸೇರ್ದು ನಿರ್ಮಾಣ ಮಲ್ತಿನ ಕನ್ನಡ ಚಲನಚಿತ್ರ ಕ್ಲಾಂತ ಸದ್ಯಡೆ ಬಿಡುಗಡೆ ಆಯರ ಉಂಡು ಪಂಡದು ನಿರ್ಮಾಪಕರು ಉದಯ ಅಮ್ಮಣ್ಣಾಯ ತಿಳಿಪಾಯರು. ನಾನು ಕಥೆಯ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಇಬ್ಬರು ಲವ್ವರ್ಸ್ ಒಂದು ವೀಕೆಂಡ್ ಅಂತೇಳಿ ಒಂದು ಹೊರಗಡೆ ಹೋಗ್ತಾರೆ. ಅವನು ಚಿಕ್ಕದ ಬಾಲ್ಯದಲ್ಲಿ ನೋಡಿದಂಥ ಯಾವುದೋ ಒಂದು ಪ್ಲೇಸನ್ನು ತನ್ನ ಪ್ರೇಯಸಿಗೆ ತೋರಿಸ್ಬೇಕು ಅಂತ ಒಂದು ಆಸಕ್ತಿಯಿಂದ ಹೋಗ್ತಾನೆ. ಅಲ್ಲೆಲ್ಲೋ ತಪ್ಪಿಕೊಳ್ತಾನೆ. ಅಲ್ಲಿಂದ ಮತ್ತೆ ಸ್ಟೋರಿಯ ಇದೆಲ್ಲ ಅನಾವರಣ ಆಗ್ತಾ ಹೋಗ್ತದೆ. ಹೀಗೆ ಹೋದಾಗ ಅವನಿಗೆ ಆಗುವ ಅನುಭವವನ್ನೇ ನಾವು ಅದನ್ನು, ಅದಕ್ಕೆ ಹೆಸರು ಕೂಡ ಅದೇ ಥರ ಕ್ಲಾಂತ ಅಂತೇಳಿ ಇಟ್ಟಿದ್ದೀವಿ. ಕ್ಲಾಂತ ಅಂತ ಹೇಳಿದರೆ ಒಂದು ಸಂಸ್ಕೃತ ಶಬ್ದ. ಅದು ಹೇಗೆ ಅಂತ ಹೇಳಿದರೆ ನಮಗೆ ಒಂದು ಫೆಡಪ್ ಆಗೋದು ಅಂತ ಹೇಳ್ತೀವಲ್ಲ, ಸಾಕಪ್ಪ ಸಾಕು ಅಂತೇಳಿ ಆ ಅರ್ಥವನ್ನು ಕೊಡ್ತದೆ. ಅಥವಾ ನೀವು ಡೈರೆಕ್ಟ್ ಅರ್ಥ ನೋಡೋದಿದ್ರೆ ಸುಸ್ತಾಗೋದು, ನಮಗೆ ಆಯಾಸ ಆಗೋದು ಅಂತೇಳಿ ನಮಗೆ ಡಿಕ್ಷನರಿಯಲ್ಲಿ ಸಿಗ್ತದೆ. ಅದರ ಇನ್ನರ್ ಮೀನಿಂಗ್ ನಮಗೆ ಇನ್ನೂ ಬೇಡಪ್ಪ ಸಾಹಸ ಅಂತೇಳಿ ಆ ಥರದ ಒಂದು ಫೀಲ್ ಆಗುತ್ತೆ ಅವರಿಗೆ. ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಕಾಡು ಒಳಗಡೆ. ಅದನ್ನು ಉಳಿದದನ್ನು ಮೂವಿ ನೋಡಿ ನಾವು ತಿಳ್ಕೊಳ್ಬೇಕು. ನಾನು ಹೇಳಲಿಕ್ಕೆ ಏನು ಇಷ್ಟಪಡೋದಂದರೆ, ನಮಗೆ ಪುತ್ತೂರು ಮಂಗಳೂರು ಅಂದರೆ ನಮ್ಮ ಕರಾವಳಿ ಭಾಗ ನಾವು ಫಿಲ್ಮಲ್ಲಿ ಗೆಲ್ಲಬೇಕಾದ್ರೆ ಅಂದರೆ ನಾನು ಫಸ್ಟ್ ಟೈಮ್ ನನಗೆ ಯಾವ ಅನುಭವವೂ ಇಲ್ಲ ಈ ಫಿಲ್ಮ್ ಇಂಡಸ್ಟ್ರಿ. ನಾನು ಮೊದಲು ಒಂದು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಫೈನಾನ್ಸ್ ಹೆಡ್ ಆಗಿದ್ದೆ. ಒಂದು 20-25 ವರ್ಷ ವರ್ಕ್ ಮಾಡಿ 3-4 ವರ್ಷದಿಂದ ಊರಿಗೆ ಬಂದು ಊರಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ನಾನು ಫಿಲ್ಮಿಗೆ ನೋಡಿದಾಗೆ ಪರ್ ವೀಕ್ 8-10 ಮೂವಿ ಬರ್ತಾಯಿದೆ. ಸೊ ಅದರಲ್ಲಿ ನಮ್ಮ ಮೂವಿ ಗೆಲ್ಲಬೇಕಾದ್ರೆ, ನಿಲ್ಲಬೇಕಾದ್ರೆ ಅದಕ್ಕೆ ಒಂದಷ್ಟು ಶಕ್ತಿ ಬೇಕು. ನಾನು ಬಲವಾಗಿ ನಂಬಿದ್ದು ಈ ಮಂಗಳೂರು ಭಾಗ, ಮಂಗಳೂರು, ಉಡುಪಿ, ನಮ್ಮ ಪುತ್ತೂರು ಭಾಗ. ಇಲ್ಲಿ ನಾನು ಮೂವಿ ನಿಲ್ಲಿಸಿದರೆ, ಓಡಿದರೆ ಖಂಡಿತ ಈ ಮೂವಿಯಲ್ಲಿ ಶಕ್ತಿ ಇದ್ದರೆ ನಿಲ್ತದೆ, ಹಾಗೆ ಅಂತಲ್ಲ. ಇಲ್ಲಿ ನಿಂತರೆ, ಇಲ್ಲಿ ಸೌಂಡು ಮಾಡಿದರೆ ನಾವು ಉಳಿದ ಸ್ಟೇಟಿನ ಉಳಿದ ಭಾಗಗಳಿಗೆ ತನ್ನಾಗಿ ಹೋಗುತ್ತೆ. ಚಿತ್ರದ ನಿರ್ದೇಶಕರು ವೈಭವ್ ಪ್ರಶಾಂತ್ ಪಾತ್ರರೊಂದು ದಗಲ್ ಬಾಚಿಲು ತುಳು ಚಿತ್ರಡು ನಾಯಕಿ ಆದಿತ್ಯನ ವಿಘ್ನೇಶ್ ಕ್ಲಾಂತ ಕನ್ನಡ ಚಿತ್ರದ ಮೂಲಕ ಕುಡೊಂಜಿ ಮೈಲಿಗಲ್ಲು ಸಾಧಿಸಾಯರೆ ತಯಾರಾತಿರು. ದಯವಿಟ್ಟು ಗಮನಿಸಿ ಖ್ಯಾತಿದ ಸಂಗೀತ ಭಟ್ ನಾಯಕಿಯಾತಿರು. ಚಿತ್ರದ ಟೀಸರ್ಗೆ ಮಾತಾ ಕಡಡ್ಲ ಭರ್ಜರಿ ಮೆಚ್ಚುಗೆ ತಿಕ್ಕದರು. ಗುಂಡ್ಯ ಸುಬ್ರಹ್ಮಣ್ಯ ಕಾಡಡು ಸೇರ್ಲಕ ಕಳಸ ಭಾಗಡು ಚಿತ್ರೀಕರಣ ನಡೆತದಳು. ಬೇಗಡೆ ಬೆಂಗಳೂರು ಕುಡ್ಲ ಬೊಕ್ಕ ರಾಜೊಳಮೆ ಚಿತ್ರ ಬಿಡುಗಡೆ ಆಯರ ಉಂಡು ಪಣ ತೆರಿಪಾಯರು. ಈ ಎಲ್ಲ ನಂಗೆ ಆ ಕೊರಗಜ್ಜ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ. ಆ ಒಂದು ಇದಕ್ಕೋಸ್ಕರ ಈ ಸಿನಿಮಾಲಿ ಒಂದು ಅಜ್ಜನ ಸಾಂಗ್ ಹಾಕಲೇಬೇಕು ಅಂತೇಳಿ ಈ ಒಂದು ಸಾಂಗ್ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಚಂದ್ರಕಾಂತ್ ಸರ್ ಅವರು ಒಂದೊಳ್ಳೆ ಅದ್ಭುತವಾದ ಒಂದು ಟ್ಯೂನ್ ಕೊಟ್ಟು ಒಂದು ರಾತ್ರಿ ಹಗಲು ಕೂತೊಂದು ಮಾಡಿ ರೆಡಿ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ಶಶಿರಾಜ್ ಸರ್ ಅವರು ಒಂದು ಒಳ್ಳೆಯ ಸಾಹಿತ್ಯ ಬರೆದ್ರು. ಅದಕ್ಕೆ ಈ ಸಂಗೀತ ದೇವರು ಅಂತ ರಾಜೇಶ್ ಕೃಷ್ಣ ಇದ್ದಾರೆ, ಅವರು ಅದಕ್ಕೊಂದು ಒಳ್ಳೆ ದನಿ ಕೊಟ್ಟು ಈ ಹಾಡನ್ನೊಂದು ಅದ್ಭುತವಾಗಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಎಲ್ಲ ಇಡೀ ತಂಡಕ್ಕೂ ನಾನು ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಾನು ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಉದಯ್ ಸರ್ ಅವ್ರಿಗೆ. ಆಮೇಲೆ ನನ್ನ ಟೀಮು ಅಷ್ಟೇ, ಎಲ್ಲರೂ ಕ್ಯಾಮ್ರಾಮನ್ ಆಗಲಿ ಉದಯ್, ಇವರು ಮೋಹನ್ ಲೋಕನಾಥ್ ಅಂತೇಳಿ ಅವರು ಆ್ಯಕ್ಚುಲಿ ಬರಬೇಕಾಗಿತ್ತು. ತುಳುಲಿ ಏಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು, ಅದರದ್ದು ಕ್ಯಾಮ್ರಾಮನ್ನು. ನಂಗೆ ದಗಲ್ಬಾಜಿಲೂ ಜೊತೆಲಿ ವರ್ಕ್ ಮಾಡಿದ್ವಿ. ಇದರಲ್ಲೂ ನಾವು ಫುಲ್ಲು ಆಲ್ಮೋಸ್ಟ್ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಫಾರೆಸ್ಟಲ್ಲೇ ಶೂಟಿಂಗ್ ಮಾಡಿದ್ವಿ. ಡೇ ನೈಟು ನಮಗಲ್ಲಿ ಶೂಟಿಂಗಲ್ಲೂ ಏನೂ ತೊಂದರೆ ಆಗಿಲ್ಲ. ನಾವು ಪ್ರತಿದಿನವೂ ಅಜ್ಜನಿಗೆ ಪ್ರಾರ್ಥನೆ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿದು ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಕೈ ಮುಗಿದೇ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ಅಷ್ಟು ದಿವಸ ಒಂದು 25 ದಿವಸ ಇದ್ವಿ ಫಾರೆಸ್ಟಲ್ಲಿ, ಒಂದೇ ಒಂದು ಇನ್ಸಿಡೆಂಟ್ ಆಗಿಲ್ಲ. ಗಾಯಕರು ರಾಜೇಶ್ ಕೃಷ್ಣನ್ ಪಾತ್ರರೊಂದು ಚಿತ್ರಡು ಕೊರಗಜ್ಜನು ಭಕ್ತಿರ್ದು ಪೂಜಿಸಾವನ ಪದ್ಯನ್ ಪಂತೆ ಇಂದು ಎನ್ನ ಪುಣ್ಯ ಪಂಡದ ಎನ್ನುವೆ. ಕೊರಗಜ್ಜನ ಕಾಣಿಕದ ಬಗೆಟ್ ತೆರೆದಿತ್ತೆ. ಅಜ್ಜನ ಕ್ಷೇತ್ರಡೆ ಪದ್ಯ ಬಿಡುಗಡೆಯಾದ ಪುನಿ ಖುಷಿನ್ ಕೊಡ್ತನು ಪಡ ತೆರಿಪಾಯರು. ಈ ಇಡೀ ದಿವಸನೇ ಒಂದು ತುಂಬಾ ವಿಶೇಷವಾದ ಒಂದು ದಿನವಾಗಿದೆ ನನಗೆ. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕ್ಲಾಂತ ಚಿತ್ರದ ಸನ್ನಿವೇಶದಲ್ಲಿ, ಆ ಕಥೆಯಲ್ಲಿ, ಮೂಲತಃ ಕನ್ನಡ ಚಲನಚಿತ್ರ ಇದು, ಬಟ್ ಇದರಲ್ಲಿ ಒಂದು ತುಳು ಹಾಡು, ಅದು ಕೊರಗಜ್ಜನ ಮೇಲೆ ಇರುವಂತಹ ಹಾಡು. ಈ ಹಾಡನ್ನು ಹಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋತಾ ಇದ್ದೀನಿ. ಇಡೀ ಕ್ಲಾಂತ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳು. ಉದಯ್ ಸರ್ಗೆ, ಪ್ರಶಾಂತ್ ಅವರಿಗೆ, ವಿಘ್ನೇಶ್ಗೆ, ಆಮೇಲೆ ಶಶಿರಾಜ್ ಅವರಿಗೆ, ಹೂ ವಾಸ್ ರಿಟನ್ ದ ಲಿರಿಕ್,
ಆ್ಯಂಡ್ ಮುಖ್ಯವಾಗಿ ನನಗೆ ವಯಸ್ಸಲ್ಲಿ ಹಿರಿಯರು ಬಟ್ ಅತ್ಯಂತ ಹತ್ತಿರವಾದ ಸ್ನೇಹಿತರು ಚಂದ್ರಕಾಂತ್ ಅವರು. ಕಡಲಮಗೆ ಚಿತ್ರದಿಂದ ಎಷ್ಟೋ ಅದ್ಭುತವಾದ ಹಾಡುಗಳನ್ನು ಅವರಿಗೆ ಕನ್ನಡದಲ್ಲೂ ಹಾಡಿದ್ದೀನಿ, ತುಳುವಲ್ಲೂ ಹಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನಗೆ ತುಳು ಭಾಷೆ ಮಾತಾಡೋದಕ್ಕೆ ಅಷ್ಟು ಬರಲ್ಲ, ಬಟ್ ಆದರೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರೋದಕ್ಕೆ ಸರ್ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಈ ಹಾಡು ರಾಗ ಸಂಯೋಜನೆ ಐ ಥಿಂಕ್ ಈ ಒಂದು ಎರಡು ಅಂದರೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಒಂದು ಚೂರು ಕೇಳಿದ ತಕ್ಷಣವೇ ನನಗೆ ಆ್ಯಸ್ ಅ ಸಿಂಗರ್ ಆ್ಯಂಡ್ ಆಲ್ಸೋ ಒಂದು ರೀತಿ ಒಂದು ಭಕ್ತನಾಗಿ ಕೂಡ ಒಂದು 2 ಸೆಕೆಂಡಲ್ಲಿ ಆ ಮ್ಯೂಸಿಕ್ಕು ನಮ್ಮನ್ನು ಅಜ್ಜನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಸಾಹಿತಿ ಶಶಿರಾಜ್ ರಾವ್ ಕಾವೂರು, ಸಂಗೀತ ನಿರ್ದೇಶಕರು SP ಚಂದ್ರಕಾಂತ್, ಪ್ರಮುಖರು ಶ್ರೀ ಬಂಗೇರ ರಾಘವೇಂದ್ರ ಕಾರಂತ್ ಸುದ್ದಿಗೋಷ್ಠಿ ಒಟ್ಟಿಗೆ